ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದ ಕನ್ಯಾನ ಕಣಿಯೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ದಲಿತ ಬಾಲಕಿಯ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಬಜರಂಗ ದಳದವರು ಆಗ್ರಹಿಸಿದ್ದಾರೆ. ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಜರಂಗ ದಳದ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಸಹ ಸಂಯೋಜಕ ಮುರಳೀಕೃಷ್ಣ ಹಸಂತಡ್ಕ ಅವರು, ಬಾಲಕಿ ಆತ್ಮಿಕ ಆತ್ಮಹತ್ಯೆಯಲ್ಲ, ಇದೊಂದು ವ್ಯವಸ್ಥಿತ ಕೊಲೆಯಾಗಿದ್ದು, ಬಾಲಕಿಯನ್ನ ಪ್ರೀತಿಯ ನಾಟಕವಾಡಿ ಮತಾಂತರ ಮಾಡುವ ಉದ್ದೇಶ ಆರೋಪಿ ಶಾಹುಲ್ ಹಮೀದ್ನಲ್ಲಿರುವುದು ಪ್ರಕರಣವನ್ನ ಗಮನಿಸಿದಾಗ ತಿಳಿದುಬರುತ್ತದೆ. ಮುಗ್ಧ ಬಾಲಕಿಗೆ ಆಸೆ ಆಮಿಷಗಳನ್ನು ತೋರಿಸಿ ವಾಮಾಚಾರ ಮಾಡಿರುವುದಾಗಿ ಬಾಲಕಿಯ ಪೋಷಕರು ಆರೋಪಿಸುತ್ತಿದ್ದು, ಇದಕ್ಕೆ ಆರೋಪಿಯ ಮನೆ ಮಂದಿಯೂ ಸಹಕರಿಸಿದ್ದಾರೆ. ಬಾಲಕಿಗೆ ಬುರ್ಖಾ ತೊಡಿಸಿ ಹೊರಗೆ ಕರೆದೊಯ್ದಿದ್ದು, ಇದರಲ್ಲಿ ಆರೋಪಿ ಮನೆಯವರ ಪಾತ್ರವೂ ಇದೆ. ಈ ಕಾರಣಕ್ಕೆ ಆರೋಪಿಯ ಮನೆಯವರನ್ನ ಆತ್ಮಹತ್ಯೆಗೆ ಪ್ರೇರೇಪಣೆ ನೀಡಿದ ಕಾರಣಕ್ಕೆ ಬಂಧಿಸಬೇಕೆಂದು ಅವರು ಒತ್ತಾಯಿಸಿದರು. ಮತಾಂತರವನ್ನು ವಿರೋಧಿಸಿ ಮೇ 9ರಂದು ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದೆಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದರು. ಅವಳು ದಲಿತ ಯುವತಿ 14 ವರ್ಷದ 9ನೇ ಕ್ಲಾಸ್ ಕಳೆದು ಈಗ 10ನೇ ಕ್ಲಾಸ್ ಹೋಗುವಂತ ಓದ್ತಾ ಇರ್ತಕ್ಕಂಥ ದಲಿತ ಯುವತಿಯನ್ನ ಪ್ರೀತಿಯ ನಾಟಕ ಆಡಿ ಅವಳನ್ನ ಬುರ್ಕ ಹಾಕಿಸ್ಕೊಂಡು ತಿರುಗಾಡಿಸುವಂತ ಕೆಲಸವನ್ನ ಮಾಡಿ ನಂತರ ವಂಚನೆ ಮಾಡಿ ಅತ್ಯಾಚಾರ ಮಾಡಿ ಹತ್ಯೆಯನ್ನು ಮಾಡಿರ್ತಕ್ಕಂಥದ್ದು ನಾವು ಅಲ್ಲಿ ಹೋದಾಗ ನಾವು ಗಮನಿಸಿದ್ದೇವೆ. ಮತ್ತು ಈ ಘಟನೆಯನ್ನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಅತ್ಯುಗ್ರ ಶಬ್ದಗಳಲ್ಲಿ ಖಂಡಿಸ್ತಾರೆ. ಇದಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ಸ್ಥಳೀಯ ತೆಕ್ಕಿಲ್ ಅಂತ ಹೇಳುವಂತ ಭಾಗದ ಸಾಹುಲ್ ಹಮೀದನ್ನ ಈಗಾಗಲೇ ಬಂಧನ ಮಾಡಿದ್ದಾರೆ. ಆದ್ರೆ ಅವರ ಮನೆಯವರಿಗೆ, ತಾಯಿ ಮತ್ತೆ ಮನೆಯವರಿಗೆ ಇವ ವಾಮಾಚಾರ ಮಾಡಿ ಇವಳನ್ನ ಮತಾಂತರ ಮಾಡುವಂತ ಪ್ರಯತ್ನ ಮಾಡಿರ್ತಕ್ಕಂಥದ್ದು, ಇವಳನ್ನ ವಶೀಕರಣದ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಅವರ ತಾಯಿ ತಿಳಿದಿದೆ ಮತ್ತು ಅಲ್ಲಿ ಸ್ಥಳೀಯರಲ್ಲಿ ಹಿಡ್ಕೊಂಡಿರ್ತಕ್ಕಂಥ ನಾವು ಗಮನಿಸಿದ್ದೇವೆ. ಈ ದೃಷ್ಟಿಯಿಂದ ಮತ್ತು ಇವಳನ್ನ 14 ವರ್ಷದ ಅಪ್ರಾಪ್ತ ಬಾಲೆಯನ್ನ ಬುರ್ಖಾ ಹಾಕಿಸಿಕೊಂಡು ತಿರುಗಾಡಿರ್ತಕ್ಕಂಥದ್ದು ನೋಡಿದವರಿದ್ದಾರೆ. ಈ ರೀತಿ ಇದಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಅವರ ಮನೆಯವರು ಇರ್ಬೋದು, ತಾಯಿ ಇರ್ಬೋದು, ಅಥವಾ ಇದರ ಹಿಂದೆ ಇರ್ತಕ್ಕಂಥ ಯಾರೇ ಜನ ಇದ್ರು ಸಹ ಅವರನ್ನು ಬಂಧನ ಮಾಡಬೇಕು. ಇದರ ಈ ಸಾವಿನ ಹಿಂದೆ ಇರತಕ್ಕಂಥ ಸತ್ಯಾಸತ್ಯತೆಯನ್ನ ತನಿಖೆ ಮಾಡಿ ಆ ಕುಟುಂಬಕ್ಕೆ ಮತ್ತು ಹಿಂದೂ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಬೇಕು ಅಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಎರಡನೇದು, ಆ ಮೃತಪಟ್ಟ ಆತ್ಮಿಕ ಕುಟುಂಬದವರು ಇವತ್ತು ಬಹಳಷ್ಟು ನೊಂದಣಿಗೊಂಡಿದ್ದಾರೆ. 2 ಮಕ್ಕಳು ಇರ್ತಕ್ಕಂಥ ಅವರ ಸಂಸಾರ, ಆ ಸಂಸಾರ ಇವತ್ತು ಬಾಡಿಗೆ ಮನೆಯಲ್ಲಿ ಜೀವನವನ್ನು ಮಾಡ್ತಾ ಇದೆ. ಆ ಸಂಸಾರಕ್ಕೆ, ಆ ಕುಟುಂಬಕ್ಕೆ 10 ಲಕ್ಷ ಪರಿಹಾರವನ್ನು ರಾಜ್ಯ ಸರ್ಕಾರ ತಕ್ಷಣ ಪರಿಹಾರ ಧನವನ್ನು ಘೋಷಣೆ ಮಾಡಬೇಕು ಅಂತ ಹೇಳುವ ಆಗ್ರಹವನ್ನ ಈಗಾಗಲೇ ಶಾಸಕರು ಮತ್ತೆ ಶಾಸಕರ ಹತ್ರ ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಹತ್ರ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಮೂರನೇದು, ಈ ಕೊಲೆ ನಡೆದಾಗ ನಾವು ಅಲ್ಲಿಯ ಜಾಗವನ್ನು ಪರಿಶೀಲನೆ ಮಾಡಿದಾಗ ಮತ್ತೆ ಅಲ್ಲಿಯ ಆ ಸಂದರ್ಭದ ಸಾಂದರ್ಭಿಕ ಚಿತ್ರಗಳನ್ನ, ಫೋಟೋಗಳನ್ನ ಗಮನಿಸಿದಾಗ ಆ ಬಾಲಕಿಯ ಆತ್ಮಹತ್ಯೆಯ ಫೋಟೋವನ್ನ ಗಮನಿಸಿದಾಗ ಅವರ ಆ ಹುಡುಗಿಯ ಕೈಕಾಲುಗಳು ನೆಲದಲ್ಲಿ ತಾಗಿಕೊಂಡಿರ್ತಕ್ಕಂಥದ್ದು, ಮತ್ತೆ ಆ ಶಾಲು ತುಂಬಾ ಕುತ್ತಿಗೆಗೆ ಟೈಟ್ ಆಗಿ ಹಗ್ಗ ಕೊರಳಲ್ಲಿ ಕುಣಿಕೆ ರೀತಿಯಲ್ಲಿ ಏನು ಬಿಗಿದುಕೊಂಡಿರಲಿಲ್ಲ. ಆ ದೃಷ್ಟಿಯಿಂದ ಇದು ಆತ್ಮಹತ್ಯೆ ಅಲ್ಲ, ಇದು ವ್ಯವಸ್ಥಿತವಾಗಿರ್ತಕ್ಕಂಥ ಅತ್ಯಾಚಾರ ಮತ್ತು ಕೊಲೆಯ ಕೇಸ್ ಅಂತ ಹೇಳುವಂಥದ್ದು 100% ಸತ್ಯ. ಈಗಾಗಲೇ ಏನೋ ಇದು ಸಾವು, ಆಕಸ್ಮಿಕ ಸಾವು ಅಂತ ಅಥವಾ ಏನೋ ಇವತ್ತು ಕೇಸ್ ದಾಖಲಾಗಿದೆ. ಇದನ್ನ ಉನ್ನತ ಅಧಿಕಾರಿಗಳು ಇವತ್ತು ರಾಜ್ಯದ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಆಗ್ರಹ ಮಾಡ್ತಾ ಇದ್ದೇವೆ. ಇದನ್ನ ಪೂರ್ತಿಯಾಗಿ ಸತ್ಯಾಸತ್ಯತೆ ತನಿಖೆ ಮಾಡಿ ಇದು ಏನೋ ಅತ್ಯಾಚಾರ ಆಗಿದೆ ಅಥವಾ ಏನೋ ಹತ್ಯೆ ಆಗಿದೆ, ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಇದರ ಪೂರ್ತಿ ಸತ್ಯವನ್ನು ಹೊರಗಿಳಿಬೇಕು. ಮತ್ತು ಯಾರು ಈ ಮಾಡಿರ್ತಕ್ಕಂಥ ಶಾಹುಲ್ ಹಮೀದ್ ಮತ್ತೆ ಅದಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥವರಿಗೆ ಅತ್ಯುಗ್ರ ಶಿಕ್ಷೆ ತಕ್ಷಣ ಆಗುವ ರೀತಿಯಲ್ಲಿ ತನಿಖೆಯನ್ನ ಮಾಡಬೇಕು ಅಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಪ್ರಚಾರ ಪ್ರಸಾರ ಪ್ರಮುಖ ಶ್ರೀಧರ್ ತೆಂಕಿಲ, ಬಜರಂಗ ದಳ ಜಿಲ್ಲಾ ಸುರಕ್ಷಾ ಪ್ರಮುಖ ಜಯಂತ್ ಕುಂಜೂರು ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು.